ಕೂದಲು ತುಂಬ ಹೋಗಿದೆ. ಕಾಡಲ್ಲದು ಸೊಪ್ಪು ಅವು ಎಡ್ಡೆತ್ತು ಓಯ್ ಪೂರ ಮಂದಿ ಆಯ್ತಾ ಮದಿ ಮೇರ್ನ ಮದಿಮೆ ಉಂಡು ಮಾತೆರ್ಲ ವಿಸ್ಮಾಲ್ ಜನವರಿ ಐನಿ ಮಾತೆರ್ಲ ಬಲ್ಲೆ 20,000 ಸಬ್ಸ್ಕ್ರೈಬರ್ಲ ಬಲ್ಲೆ ಅರ್ಧ ಎಣ್ಣೆ ನೈಟಿಗೆ ಕೊಟ್ಟು ಬಿಟ್ಟು ಹೋಗಿಸಿವ್ರಿ ನೋಡಿ ಮಾತ್ರ ಎರಡೇ ಮಾತ್ರ ಅಲ್ಲ ಎರಡಲ್ಲ ಎರಡು ಸಾಕು ಸರಿ ನಾವು ಹೊರಡ್ತೇವೆ. ಆಯ್ತು ಸಿಗುವ ಇನ್ನೊಮ್ಮೆ ಒಂದು ನೈಟಿ ಹೇಳ್ಬಿಡಿ ಮತ್ತೆ ಹೆಂಗೆ ಲಾಸ್ಟಿಗೆ ಏನೇ 90 ಈಗ ಲಗಡ್ದೆತ್ತಿರು ತುಳುವರ್ದ ಲಕ್ಕಲೆ ಪಕ್ಕಲೆ ಪಕ್ಕಲೆ ಗೊಂತಿ ಜನಕ್ಕೆ ಪಿಂಕನು ಪಕ್ಕದು ಪಿಂಕನು ಪಕ್ಕದು ಲೇ 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 ಸೆಟ್ ಅನ್ನೋದು ಆಯ್ತು ಪಿಂಕನು ಪಕ್ಕದು ದಿನ 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 ಒಂದು ಕನ್ನಡ ಬರ್ತೀನಿ ಹತ್ತು ಒಂದು ಇಡೀ ಅಲಕ್ಕ ಜೀವನ ಅಡ್ಡ ಬರ್ತೀನಿ ಕನ್ನಡನೇ ತಪ್ಪು ಗಾಯ್ಸ್ ನಮ ಎತ್ತೆ ಮೂಲ ಬಾತ್ರಿ ಎತ್ಯ ಓಲಂದ ಬೇಸಾರನ ಬೇಸಾರನ ನೇಸಾರನ ನೇಸಾರ ಪನ್ಪಿನೊಂಜಿ ಪೂರ ಅಡ್ಡ ಅಡ್ಡ ಬೂರ್ದು ಲಾಸ್ಟಿಗೆ ಪೂರ ಅಡ್ಡ ಬೂರ್ಯ ಒರಿಯ ಯಾನ್ ಇತ್ತು ಯಾನ್ ಅಡ್ಡ ಬೂರ ಹಿಡ್ದವ ಮಕ್ಳಿಡೆ ಮಟ್ಟ ಬತ್ತೀರು ಅಂಚ ಎತ್ತದ ನನ್ನ ನನ್ನ ಲೊಕೇಶನ್ ಕರೆಕ್ಟ್ ದಿಕ್ಕಿಜಿ ಅಲ್ಲ ನೇಸಾರ ರೆಸಾರ್ಟ್ ಉಂಟಿಗೆ ಸೊ ಆ ರೆಸಾರ್ಟ್ ಒಂದು ತೂ ಒಂದಲ್ಲ ಸೊ ತೀಕಂಡ ಗಾಡಿ ಗೋಪು ನಡಿ పోయి ఎదురు పోయి నడుతుంది పోయి ఎదురా ఏతుండు 500 మీటర్స్ పోయి ఆమెత అతను ఈమెత తళ్ళు 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 తళ్ళెను తాಗೆಜ್ಜೆ ಗಾಯ್ಸ್ ನಮ್ಮ ಲೊಕೇಶನ್ಗೆ ಬತ್ತೈತೆ ಪೂರ ದನಿ ನಾಲ್ಕು ಮತ್ತೆ ಎದುರು ಪೋಂದಿಲ್ಲ ಬೇಲೆದಾಕ್ಲಿ ಎಂಕಲ್ ಪೇರೋಡೆ ಬರೋದಿಲ್ಲ ದನಿ ಮೂರಲ್ಲೇ ಅವು ಒಂಜಿ ದನಿ ಅವು ಬಯ್ಯದ ದನಿ ಒಂದಿತ್ತೆ ಮಧ್ಯಾಹ್ನ ದನಿ ಮೇಲೆ ಭಾರಿ ಸೋಕು ಲೋಕೇಶನ್ ಸ್ವಿಮ್ಮಿಂಗ್ ಫುಲ್ ಉಂಟು ನೀರು ಫುಳ್ಳುಂದು ಅಂದಿತ್ತು ಓಪನ್ ಗ್ರೌಂಡ್ ದೊಂಬುಡು ಇಂಚ ನಮ್ಮನ್ನು ಕರೆಂಚವಿರೋ ರೆಂಗಿ ಚರಮಣಿ ಅರೆ ಒಂಜಿ ಬಾರಿ ಆಸೆ ನೀರು ತೂತಿದ್ದಾರೆ ಸ್ವಿಮ್ಮಿಂಗ್ ತೂತಾರೆ ಫುಲ್ ಮಲ್ಲ ರಾಜಸ್ಥಾನದ ರೆಸಾರ್ಟ್ ಅಲ್ಲಿ ಪೂಜ್ಯಪುಲು ಎಂಚಲ್ಲ ಮೂರಂಜಿ ಮೀದೆ ಪೋಯ ಕೇನ್ ನಗ್ಲಿದ್ ನಮ್ಮ ದಾಯ ಬತ್ತ ದಾಯ ಎಲ್ಲ ಬತ್ತ ಪಗ್ಗುದು ಬೋಲಿ ಓ ಅದು ಅಂಚನೆ ಅದ ಪಡಿಕಾಯ್ತು ಅಲ್ಲ ಫುಲ್ ಅಂಚನೆ ಕೋಡೆ ಬತ್ತದು ಪಗ್ಗುದು ಮತ್ತೆ ನಮ್ಮ ನೆಟ ಪಕ್ಕ ಕೊಂಚ ರೌಂಡ್ ಮೀದೆ ಪೋಯದೆ ಕಾಯ್ಕಾರ ಹೊನ ಸುಂಟು ಮಾಡ ದೆಕ್ಕದೆ ಮೀದೆ ಮಾತ ಪೈ ಚಡ್ಡಿ ಬಡ್ಚಿ ಚಡ್ಡಿದೆ ನೀರಿಗೆ ಆಡಲ್ಲಿ ಸೊಪ್ಪು ಉಂಟು ತಂದ್ರೆ ನಮ್ಮ ಮೂಲೆ ಪ್ರೋಗ್ರಾಮು ಆ್ಯಕ್ಚುಲಿ ಓ ಬ್ಯಾಕ್ಗ್ರೌಂಡೆಲ್ಲ ನಮಗೆ ಸ್ವಲ್ಪ ಬ್ಲೀಚ್ ಎಲ್ಲ ಸಿಗ್ಬೋದು ಅಲ್ಲ ಬ್ಲೀಚ್ ಎಲ್ಲ ಸಿಗ್ಬೋದು ಅಂತ ಇಂದು ಯಾರಿಗೆ ಸ್ಟೇಜ್ ಬೈಯಾಗ ಇಂದು ಬೈಯಾಗ ಸ್ಟೇಜ್ ಅಂದ ಎದುರುಡಲ್ಲಿ ಒಂಜ ಬೈಕ್ದು ಒಂಜಿ ರ್ಯಾಲಿ ಆಪುಂಡತ ಆ ಬೈಕ್ದ ರ್ಯಾಲಿಡ್ ಬತ್ತು ಮಿತ್ತಿಂಚ ಹೈ ಜಂಪ್ ಮಲ್ಪೇರು
ಅಂಚೊಂಜಿ ಬತ್ತುನೊಂಜಿ ಬೈಕ್ ಮೂಲು ಬಾಕಿ ಆತಂದು ಆಗಲೇ ತೋಜ ಬೆಲೆ ಒಂಜಿ ರಮಣೀಯ ದೃಶ್ಯ ರಮಣೀಯ ಬಂಡ ಆ ರಮಣಿ ಅತ್ತು ಬೇತೆ ರಮಣಿ ಇದೆ ತೋಜನ ಅವಳು ಆ ಕೊಡಿ ನಾವು ಝೂಮ್ ಅಂತ ತೆಪ್ಪುಗ ತೋಜಾಗ ಐಡ್ದಕ್ಕೆ ಅವಳು ಬತ್ತದು ಅವಳು ಕುಲ್ಲಿ ಆತಾಯಿ ಕುಲ್ಲು ದಾನಾಗ ಪಂಡಿಗೆ ಈ ರೆಸಾರ್ಟ್ ದಾಕಲು ಒಂದು ಎಡ್ಡ ತೋಜುಂಡು ಈ ಜಪ್ಪು ಅಲ್ಪಾರ್ದ ಅಲ್ಲಿಗೆ ಅವು ಉಪ್ಪಾಡು ಬೈಕ್ ಅವಳು ಎಪ್ಪಾಡು ಈ ಜಪ್ಪು ಕೊಡೀಟ್ ಫುಟೇಜ್ ಹೇಳ್ತಿಲ್ಲ ಗಾಯ್ಸ್ ನಮ್ಮ ಜವಾನಿಯಾಗ ಒಂಜಿ ಪುದಾರ ಅವಡು ಒಂಜಿ ಆ್ಯಕ್ಚುಲಿ ಪುದಾರ ಶರಣತೆ ಅರೆಗೆ ಒಂಜಿ ಲೆಪ್ಪೆರ ಒಂಜಿ ಪುದಾರ ಅವಡಿಗೆ ಅಂಚನಿಕ ಕಮೆಂಟ್ ಬಾಕ್ಸ್ ಪಾಡ್ಲಿ ವಾ ಪುದಾರ ಒಂಜಿ ಬಂಡ ಒಂಜಿ ಶಾರ್ಟ್ ಕಟ್ ಎಡ್ರೆಸ್ ಹಾಟ್ ಆ್ಯಂಡ್ ಸ್ವೀಟ್ ಅದು ಬರುಂಟದು ಎಂಜಿನ ಉಂಡು ಅಂಡ ಒಂಜಿ ಯಾರಿಗೆ ಶಾರ್ಟ್ ಕಟ್ ಬೋಡಿಗೆ ಅದನ್ನ ಒಂಜಿ ಎಂಗ್ಲಿಗೆ ಕೆಲವು ಬಂಡ ಹೂಯ್ ಅಂಡೇನ ಉರ್ಚಂಡೇರು ಪಂಡ್ಲ ಸಜೆಷನ್ಸ್ ಪ್ಲೀಸ್ ಸಜೆಷನ್ ಬರಡು ಒಂಜಿ ಅವರಾಯ್ತು ಬೇತೆ ಬೇರೆ ಬೇತೆ ಅವು ಎಡ್ಡೆತ್ತು ನೋಯ್ ಪೂರ ಆಯ್ತಾ ಅಂಚನೆ ಲೆಪ್ಪಡು ನೈ ಬಂತೆ ಇಕ್ಕೋಸ್ಕರ ತೋಟದು ಬೇಲೆ ಸುರುಕು ಸರ ತೂಪನಿಗೆ ಬೊಕ್ಕ ಪೂರ ಸಿಗ್ನಲ್ ಭಾರತ ಪಾಕಿಸ್ತಾನ ಗಡಿ ಪ್ರದೇಶ ವಂಚನೆ ದೊಂಬಗ ಬಂಡ ನಿರ್ಜನ ಪ್ರದೇಶ ನಿರ್ಜನ ಪ್ರದೇಶ ಅದು ಗಡಿ ಬಾರದೆ ಕೂದಲು ತುಂಬ ಹೋಗಿದೆ ಕಾಡಲ್ಲದು ಸೊಪ್ಪು ಇಲ್ಲಿ ಕೂದಲು ತುಂಬ ಹೋಗಿದೆ ಇಡ್ಡಂಡವು ಅಡ್ಡ ಊರು ಅಂದು ಅಡ್ಡ ಊರಿಯನು ಮಾರ ಮೂಲು ಶೂಟ ಒಂದುಂಡು ಈಕ ಪಂಗಡ ಶೂಟ್ ಬಂದು ಈ ಜನ ಆರಾಮಾಗಿ ಬೀಚಿದ ಸೈಡ್ ಕುಲ್ಲುಲಕ್ಕ ಕುಲ್ಲೋನು ಈತ ಸ್ಪಾನ್ಸರ್ ಬಯ್ಯದ ಕಾಚಿದ ರಮೇಶ್ ಶೆಟ್ಟಿ ಗೈಸ್ ಶೂಟ್ ಮಾತ ಆಂಡು ಫುಲ್ ಟಯರ್ಡ್ ಆಂಡು ಬೊಕ್ಕ ಇಡೇಟ್ ನಮಕ್ ಫುಟೇಜ್ ಮಾತ ತೋಜಾಯರಾಜಿ ಶೂಟ್ದ ಬಿಸಿ ಇತ್ತಂಡು ಕಂಡವಟ ಜನ ಇತ್ತನಿತ್ತೆ ಗಂಟೆ ಬರ್ತದೆ 6 ಗಂಟೆ 9 ನಿಮಿಷ ಆಂಡ್ ಸೊ ಇತ್ತೆ ಶೂಟು ಎಂಡ್ ಮಂತೊಂದುಲ್ಲ ನನ್ನ ಪ್ಯಾಕಪ್ ಮಾಡ್ತದೆ ಬೊಕ್ಕ ಬಯ್ಯದ ಒಂಚಿನ ಗೊತ್ತು ಜಂಗ್ಲಿಗೆ ಬಯ್ಯಾಂಡು ಕಾಂಡೆ ಭಯಂಕರ ಜೋಶು ಬಿತ್ತಿರು ಪೂರ ಇತ್ತದ ಆಯ್ತಾನ ಪೂರ ಅಡ್ಡ ಪೂರ್ದುಂಡು ಪೂರ ಒಂಜಿ ಮ್ಯಾಚ್ ಅದು ಜೈದಿನ ಅಲ್ಪ ಉಸಾರಿ ಜೈಕ್ ಅಂಚಾತು ಚಿರವಿ ಹಾಕಾಗ ಸೊ ತೂಕ ದಾಲ ಉಂಡ ಪಂಡದು ಅಂಡಲ ಉಂಡ ತೂಕ ಇದು ಅನಾಥಾಶ್ರಮದಿಂದ ತರೋದು ಚಿಕ್ಕದು ಸಾಕು ಎರಡು ಸಾಕಲ್ಲ ಎರಡು ರಂಡು ಮೇಲೆ ಬೇಡ ರಂಡು ಮೇಲೆ ಬೇಡ ಸಾಕು 3 ಸಾಕು ಅದು ಒಳ್ಳಿಕೆ ರಂಡೇ ಸಾಕು ಅದೇ ಪ್ರೀತಿ ವಿಶ್ವಾಸ ಈ ಕಡೆಗೆ ಆ ಕಡೆಗೆ ಮಡಿಕೇರಿಯಲ್ಲಿ ಇದೆ ಹುಡುಗಿ ಅವರಿಗೆ ಎಲ್ಲಿ ಹುಡುಗಿ ಉಂಟಾ ಅವರಿಗೆ ಆಗೋ ಹುಡುಗಿ ಉಂಟಾ ಅವ್ರಿಗೆ ಉಂಟು ಮಂಗಳೂರಲ್ಲಿ ಆಯ್ತಲ್ಲ ಮತ್ತೆ ಬರ್ತೀಯಾ ಇಲ್ಲಿ ಮಗ ಸಿಕ್ಕಿ ಬಿದ್ದ ಫುಲ್ಲೆಲ್ಲ ಖರ್ಚಿಂದು ಅದರಲ್ಲಿ ಸಿಕ್ಕಿ ಬಿದ್ದದವ ನನಗೆ ಬರೀ ಎಣ್ಣೆ ಉಂಟು ಅಷ್ಟೇ ಅದು ಕೊಡು ಅದು ತೆಗೆದು ಕೊಡ್ತಾರೆ ಅದು ದೊಡ್ಡ ಜನ ನೋಡಿ ಮೂಲೆ ಮದ್ವೆ ಅಂತಲ್ಲ ಗಡ ಪುಡುವೆ ರಾಯಲ್ ಎನ್ಫೀಲ್ಡ್ ನೋಡಿ ಹುಡುಕ್ತಿದ್ದಾರೆ ಮನೆಯಲ್ಲಿ ಅವರಿಗೆ ಹುಡುಗಿ ಹುಡುಕ್ತಿದ್ದಾರೆ ಮನೆ ಗಡಿನಾಡಿದ್ರೆ ಒಂದು ಗಡಿನಾಡಿನ ಕಲಾವಿದರು ಯಾರಾದ್ರೂ ಇದ್ದಾರ ಅವ್ರಿಗೆ ಗಡಿದು ಬೇಕಂತ ಅದಿಲ್ಲಪ್ಪ ಆಕಾಶ ಇಲ್ಲಪ್ಪ ಬೆಳಿಗ್ಗೆ ಗಡಿ ನೋಡಿದ್ದಾರೆ ಒಂದು ಕಲಾವಿದರಿದ್ರೆ ಬೇಕು ಆಗೋದಿಲ್ಲ ಹಾ? ಅದು ಉಂಟಿಲ್ಲ ಇಲ್ಲಿದ್ದು ಇವರಿಗೆ ಹೇಳಿದ್ದು ಯಾವ್ದಾದ್ರು ಉಂಟಾ ಇಲ್ಲಿ ಅದು ಉಂಟು ಹಾ? ಗ್ಯಾರಂಟಿ ಉಂಟು ಎಷ್ಟು ಕಾರಲ್ಲಿ 80ರದ
93 94 ಎಂತ ಇಸವಿ ಅಂತ ಪ್ರಾಯವ ಎಂತ ಹೇಳ 93 94 ಸಾವಿರ ಸಾಕಲ್ವಾ ಎಂತ ಅಜ್ಜಿ ಪ್ರಾಯವ ಎಲ್ಲ ಖರ್ಚಾಮಿ ಏನು ಈ ಮಾತಾಡಿ? ಹುಟ್ಟಿದ ಆ ಏಜಿನದ್ದು ಹಾಗೆ ಹಾಗೆ ಇವರು ಹುಟ್ಟಿದೆ ಎಷ್ಟು 98ರಲ್ಲಿ ಎಷ್ಟು? 94 ದೊಡ್ಡದಾಯ್ತು ಸ್ವಲ್ಪ ದೊಡ್ಡದು ಅಷ್ಟೇ ಅಷ್ಟೇ ಚಿಕ್ಕ ಮಗು ವಯಸ್ಸು ಮತ್ತೆ ದೊಡ್ಡದಾಗಿಲ್ಲ. ಸಣ್ಣದವ್ರದ್ದು ಪ್ರಾಯ ಆಗ್ಲಿಲ್ಲ ಇವ ಸ್ವಲ್ಪ ದೊಡ್ಡದು ಮತ್ತೆಲ್ಲ ಸಣ್ಣ ಚಿಕ್ಕದು ಇನ್ನೂ ಅವ್ರದ್ದು ಚಿಕ್ಕದು ಏಜ್ 98 ಲೆಕ್ಕ ಹಾಕಳಿ ಆಯ್ತಲ್ಲ ಜಿಮ್ಮಿಗೆಲ್ಲ ಹೋಗ್ತಾ ಇದ್ದೇವೆ 23 24 ಆಯ್ತು ಹಾ. ಒಳ್ಳೆ ಏಜು ಬರು ಹಾ. ಒಳ್ಳೆ ಅಮ್ಮಸ್ಸು. ಇನ್ನೂ ಸಹ ದೊಡ್ಡದಾಗ್ತದೆ ನಾವು ಒಳ್ಳೆ ಏಜು ಅಕ್ಕ ನೋಡಿ ಒಳ್ಳೆ ಸೂಪರ್ ಒಂದು ಗಾಡಿ ಇದೆ. ಟ್ರೋಲ್ ನಾನೇ ಹುಡುಗ ಹೇಗಿದ್ದಾರೆ ನೋಡ್ಲಿಕ್ಕೆ ಚಂದ ಇಲ್ಲ ಹುಡುಗ ಕಾಸು. ಮತ್ತೆ ಐಶ್. ಆಯ್ತು ಶಬಾಷ್. ಏನ್ ಮತ್ತೆ ಸ್ವಲ್ಪ ಸೂಪರ್ ಎರಡು ಲವ್ ಇತ್ತು ಅವರಿಗೆ ಆಕ್ಚುಲಿ ಸ್ವಲ್ಪ ಕೂದಲು ಉದ್ದಿರಿದೆ ಎರಡು ಲವ್ ಇತ್ತು ಗಾಡಿಗೆ ಹೋಗ್ಲಿಕ್ಕೆ ಉಂಟು ಎರಡು ಲವ್ ಇತ್ತು ಅವರಿಗೆ ಅದು ಕಟ್ ಆಯ್ತು ಬ್ರೇಕಪ್ ಆಯ್ತು ಹುಡುಗಿ ಚೇಂಜ್ ಆಗ್ಬಿಡ್ತಾ ಚೇಂಜ್ ಆಗೋದು ಹುಡುಗಿ ಈಗ ಹುಡುಗಿಯರು ಗೊತ್ತುಂಟಲ್ಲ ಕೈ ಕೊಡುದು ಶಿವ 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 ನೋಡಿ ಇದು ಲಾಸ್ಟ್ ಚಾನ್ಸ್ ಇದು ಲಾಸ್ಟ್ ಚಾನ್ಸ್ ಮೂರನೇದು ಲಾಸ್ಟ್ ಈಗ ಇದು ಮೂರನೇದು ಲಾಸ್ಟ್ ನೋಡಿ 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 ಇಂಕ ಮಧ್ಯೆ ನೋಡಿ ಹೊಡೆದ ಹೊಡೆದು ಹೊಡೆದು 93ರಲ್ಲಿ ಇದ್ರೆ ಅದು ತೋರಿಸ ಅವರಿಗೆ 30 ವರ್ಷಕ್ಕೆ ಮುಪ್ಪಾಗಿವೆ ಹೌದು ನಾನು ಇನ್ನೂ ಇಷ್ಟೇ ಹತ್ತೇನೆ ನೀವು ಎಷ್ಟು ವರ್ಷಕ್ಕೆ ಮದುವೆ ಆಗಿದ್ದು ನಾನು 23 ವರ್ಷಕ್ಕೆ ಮತ್ತೆ ಹಾ correct ಮತ್ತೆ ಉಂಟು ಈಗ. 24 ಆಯ್ತಲ್ಲ ಸರಿ. ಒಂದು ವರ್ಷ ಜಾಸ್ತಿ ಆಗಿದೆ ಅಷ್ಟೇ ಇನ್ನು 3 ವರ್ಷ ಕಳೆದ್ರೆ 80 ವರ್ಷ ತೀರಾಯ್ತು ಮತ್ತೆ ನೀನು 30 ವರ್ಷಕ್ಕೆ ಚಟ ಕಟ್ಕೋ ಅಲ್ಲ ಇರ್ರಿ ಚಟ ಈ ಪರವಾಗಿ 10 ರೂಪಾಯಿ ಕಾಸು ಕೊಡ್ತು ಬೀಜ ಚಟ ಎಣ್ಣೆ ಪುನಃ ಏ ಸ್ವಾಮಿ ಇಲ್ಲಿ ಅಂತ ಹೇಳ್ತಾರೆ ಕಚ್ಚೋಬೇಕು ಕೂತ್ಕೊಂಡ್ರೆ ನೀವು ಜಾಲಿ ಮಾರು ಪೋರ್ಸೋಗಿ ಚಟ್ಟ ಕಟ್ಟುದು ಚಟ ಚಟ ಏ ಮಂಟಪ ಅಂದ್ರೆ ಏನು ಗೊತ್ತು ಇವ್ರು ಚಟ್ಟ ತಿಳ್ಕೊಬಿಟ್ರೆ ಏನು ಚಟ ಚಟ ಮಂಟಪ ಅಂದ್ರೆ 30 ವರ್ಷ ಮಂಟಪ ಅಂದ್ರೆ ಮದುವೆ ಮಂಟ ಅವ್ರದ್ದು ಕನ್ನಡ ಬೇರೆ ನಿಮ್ಗೆ ಅರ್ಥ ಆಗಲ್ಲ ಅದು ಮದುವೆ ಮಂಟ ಮಾಡಕ್ಕೆ ಹೌದೌದು ಚಿತ್ರ ಕೊಡ್ರಿ ಹೌದೌದು ಅದು ಮಾಡ್ಕೊಳ್ಳಿ ಈ ಚಟ್ಟ ಅಂದ್ರೆ ಏನು ಯಾವ ಹೌದು, ಅವ್ರು ಹಾಗೆ ಹೇಳ್ತಾರ. ನಿಮ್ಮ ಭಾಷೆ ನನಗೆ ಗೊತ್ತಾಗಲ್ಲ ನಂಗೆ ಮತ್ತೆ ಏನು ಅರ್ಥ ಆಗೋದು ಗೊತ್ತಾಗಲ್ಲ ಸ್ವಲ್ಪ ಅಲ್ಲಿಗೆ ಹಾಗೆ. ಏನ್ ಗೊತ್ತಾ ಒಂದು ಮಂಟಪ 10 ಅಂದ್ರೆ ರೂಪಾಯಿ ಕೊಡ್ದು ಸೋತೀನಿ ಅದು ಶ್ರೀಮಂತ ಚಟ್ಟ ಅಂತ ಅವ್ರಿಗೆ ಅರ್ಥ ಹಾ ಹಾಗೆ ಓ, ಚಟ ಹಾಗೆ. ಹೋಗ್ಲಿಕ್ಕೆ ಅಲ್ಲ ಅಲ್ಲ ಮತ್ತೆ ಅದು ದೇವಸ್ಥಾನಕ್ಕೆ ಹೋಗಿ ಹಾ. ಹಾ ಇವ್ರನ್ನು ದೇವಸ್ಥಾನಕ್ಕೆ ಕಳಿಸ್ಬಿಡೋದು ದೇವಸ್ಥಾನಕ್ಕೆ ಅಲ್ಲ ಕಾಸು ಯಾತ್ರೆ ನಾಳೆ ಬೆಳಿಗ್ಗೆವರೆಗಿದ್ದಾರೆ ಅವರು ಇಲ್ಲೇ ರೀ ಸ್ವಾಮಿ ಯಾಕ್ರಿ ಸ್ವಾಮಿ ನಮ್ಮ ಅಲ್ಲ 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 ಅವರು ಆಗ ಇವರು ಮೂರನೇ ಸಂಬಂಧಕ್ಕೆ ಮಠ ಅಂತ ಅಲ್ಗ ಅರ್ಥ ಮಠಕ್ಕೆ ಮೂರೇ ಸಂಬಂಧಕ್ಕೆ ಕರೆಕ್ಟ್ ಕರೆಕ್ಟ್ ಮಠ ತಪ್ಪ? ಸರಿ ಎರಡು ಹೋಯ್ತು ಮೂರನೇದು ಕರೆಕ್ಟ್ ಆಯ್ತು ಕರೆಕ್ಟ್ ಆಗಿರ್ತದೆ ಅಂತ ಅಲ್ಲಿಗೆ ನೆಮ್ಮದಿ ಆಯ್ತು ಹೌದು ಇಲ್ಲಿಗೆ ಚಟ ತೋರಿಸಿ ಆಮೇಲೆ ಜೀವನ ಸುಗಮ ಜೀವನ ಹಾ ಆಗ ಇವ್ರ ಜೀವನ ಒಳಗಾರ ಇರ್ಬೋದು ಅಧಿಕಾರ ಬರ್ಬೋದು ಹೌದು ಒಳಗೆ ಆದ್ರೂ ಇರ್ಬೋದು ಹೊರಗೆ ಹೊರಗೆ ಆದ್ರೂ ಒಂದು 3-4 ಹಾ ನೋಡಿ ಮಾತ್ರ ಎರಡೇ ಮಾತ್ರ ಅಲ್ಲ ಎರಡಲ್ಲ ಅದೇ ಎರಡು ಸಾಕು ಆಯ್ತು ಸರಿ ನಾವು ಹೊರಡ್ತೇವೆ ಆಯ್ತು ಸಿಗುವ ಇನ್ನೊಮ್ಮೆ ಒಂದು ನೈಟ್ ಹೇಳ್ಬಿಡಿ ಮತ್ತೆ ಇಷ್ಟು ವಿಶ್ವಾಸ ಮಾಡ್ಕೊಂಡು ಹೆಂಗೆ ಲಾಸ್ಟಿಗೆ ಏನೇ 90 ಸಿಕ್ಕಾಗ್ಬಿಟ್ರಿ ಈಗ ಹಾ ಯಾಕಂದ್ರೆ ಅಜ್ಜರ್ನ 10 ರೂಪಾಯಿ ಕೊರ್ನೆ ಕಿಂಚ ರೂಪಾಯಿ ಮಾತು ಸೂಪರ್ ಸೂಪರ್ ಸಿಗುವ 10 ರೂಪಾಯಿ ಕೊರ್ನಿಟ್ಟೇ ನಮ್ನೆ ಈ ಅಜ್ಜರಿಗೆ 90 ಅದು ತಮಾಷೆ ತಮಾಸೆ ತಮಾಸೆ ಬೇಕು ತಮಾಸೆ ಇಲ್ಲಾದ್ರೆ ಜೀವನ ನಡೀತದ ನಮ್ದು ಇದೆ ಏನ್ ದೂರ ಅಲ್ಲ ನಮ್ದು ಇನ್ನು ಅಚ್ಚ ಪ್ರಿಯಾಪಟ್ಟಣ ಪಕ್ಕ ಹೌದಾ ಇಡೀ ಬ್ರಹ್ಮದ ಆದಿ ಈಶ್ವರನೇ ಬಂದರು ನೀನೇನು ಮಾಡಬಲ್ಲ ದುರ್ಯೋಧನ ಹೌದು ಇಲ್ಲ ಕುಡ್ದಿಲ್ಲ ಇಲ್ಲ ಈಗ ಹೋಯ್ತಾರ
ದುಶ್ವಾಸನ ಮುಂದೆ ನೀನೇನು ಮಾಡಬಲ್ಲೆ ದುರ್ಯೋಧನ ಹಂಸರುಕ್ತ ಈ ದುರ್ಯೋಧನ ಮುಂದೆ ನೀನೇನು ಮಾಡಬಲ್ಲೆ ದುರ್ಯೋಧನ ನೀನೇನ್ ಮಾಡಬಲ್ಲೆ ಅರ್ಧ ಎಣ್ಣೆ ನೈಟಿಗೆ ಕೊಟ್ಟು ಬಿಟ್ಟು ಹೋಗಿ ದುರ್ಯೋಧನ ಈ ಬ್ರಹ್ಮನ ನೀವು ಏನು ಮಾಡಲ್ಬಾರದು ದುರ್ಯೋಧನ ಕೊಡಿ ಸಭೆ ಹಂಗೆ ಹೋಗ್ಬಿಟ್ಟು ಗಾಡಿ ಬೇಡಿ ಮಾತ್ರ ನಾವು ಕೊಟ್ಟಿದ್ದಿಲ್ಲ, ಬೀಡಿ ಕೊಟ್ಟಿದ್ರಿ ಅದೇ ಲೇ ಓನರ್ರೆ ಆರೋಗ್ಯ ನೋಡ್ಕೊಳ್ಳಿ. ಬಾಯ್ ಬಾಯ್, ಟಾಟಾ ಟಾಟಾ. ಚಂದಾಗಿ ಹೇಳಿದ್ರಿ ಗಾಯ್ಸ್ ನಮ್ಮ ಇಂತ ಬಸ್ ಪಂಜಿ ಲಂಡನ್ಗೆ ಬತ್ತ ನಮ್ಮ ಇನಿ ಫಸ್ಟ್ ಟೈಮ್ ಲಂಡನ್ಗೆ ಬತ್ತೀನಿ. ಆ ಲಂಡನ್ ಇಚ್ಚಿಲ್ಲ ಆರಾಮ ಉಂಟು ಈಗ ಲಂಡನ್ಗೆ ಬರ್ತಾ ಪಂಡ ಲಂಡನ್ ಪಂಡ ಅಂದೊತ್ತೆ ದೇಶಕ್ಕೆ ಹೋಯ್ತು కొంచెం ಲಾಡ್ಜ್ಗೆ ಬರ್ತೇನೆ ಆಯ್ತು. ಸೊ ಇಂಕಲ್ ಬತ್ತು ಫೈನಲ್ ರೋಮಿಗೆ ರೀಚ್ ಆಯ ಅಂಚ ಬಚ್ಚಿದ ಸೊಯಜ್ಜಿ ಏರಿಯಾಗಳ ಅಂಚ ನಾನು ಕೊಂಡದು ಜೆಪ್ಪುನಿ అదా అంచ అని పనిపేరు సరే ఎండాము కదా బ్లాగ్ మాత బుర్రలు మందవి మాత బుర్ర గుర్చిగా మాత ఫస్ట్ టైం ఇంచు లాగ్ ఎండాము ఈలమనే ಎಕ್ಸ್ಪೀರಿಯನ್ಸ್ వాళ్ళని ತಂಜಿ ಕನ್ನಡ ಶುರು ಆಯ್ನ ಕನ್ನಡ ಏನಾಗ ಆಕ್ಚುಲಿ ಶೂಟ್ಗೆ ಬರ್ತದ ಬಾರಿ ಒಂಜಿ ಎಂಜಾಯ್ ಮಲ್ತ ಶೂಟ್ ಲಾಂಡ್ ಬೊಕ್ಕ ಗಮ್ಮತ್ ಲಾಂಡ್ ಬೊಕ್ಕ ನಮ್ಮ ಬೇರ್ನೊಂಜಿ ಬ್ಯಾಚುಲರ್ ಪಾರ್ಟಿ ಆಂಡ್ ಮಧ್ಯಾಹ್ನ ಒಂಜಿ ಬಿರಿಯಾನಿ ಮನಸ್ಸು ಬದ ಎತ್ತು ಕೊರಿಯರು ಜ್ಯೂಸ್ ಬಂತೇರು ಜ್ಯೂಸ್ ಕುಡಿತೀಯಾ ಅಂಚ ಫೈನಲ್ ಅದು ತಂಜಿ ರೂಮಿಗೆ ಬರ್ತ ರೀಚ್ ಆಯ ಕನ್ನಡ ಪೂರ್ಣಗ ನಮ್ಮ ಕನ್ನಡ ಸ್ಟಾರ್ಟ್ ಆಯ್ನ ಜ್ಯೂಸ್ಗೆ ಎಂಡ್ ಹಾಪಿನಟ್ಟು ఒక ಒಂಜೇಕಲ ಕೋಡಿ ಮುರಣ್ಣಿ ಮತ್ತು ನಿದ್ರೆ ಜನ ಸರಿ ಕಟ್ಟಿ ಅಲ್ಲ ಕಡೆಗೆಲ್ಲ ಕಣ್ಣು ಓಪನ್ ಪೂರ ಅಡ್ಡ ಎಲ್ಲ ಅಕ್ಕರಾಗ ಏತು ಬರ್ತಾವ ಗೊತ್ತಜ್ಜಿ ಬೊಕ್ಕ ಪಲ್ಲೆ ಬೊಕ್ಕ ಉಪನ್ ಬಿದ್ದಾರ ಅಲ್ಪ 10,000 ಆಯ್ಕೆ ದೀತನ ನನ್ನ 10,000 ಕೊರ್ನೆಟ್ 10,000 ಆಯ್ಕೆ ಸಸ್ಪೆನ್ಸ್ ಸಸ್ಪೆನ್ಸ್ ನಾನಂತ 3-1 ಎತ್ತು పోపుడు ಅವನು ಬೇತರೆ ವಿಷಯ ಪನ್ಪುಲಕ್ಕೆ ಇಜ್ಜಿ ಆತೆ ಅಪಗಂಡ ನಮ್ಮ ಒಂಜಿ ಬಾರಿ ಎಂಜಾಯ್ ಮಲ್ತ. ಸೊ ಅಪಗ ಈ ಲಾಗ್ ನೀಡಿ ಎಂಡ್ ಮನ್ಬುಗತೆ ಅಪಗ ನೆಕ್ಸ್ಟ್ ಲಾಗ್ ದಿಕ್ಕ ಟೇಕ್ ಕೇರ್ ಬೈ ಬೈ. ಮದಿಮೆಗ್ ನಮ್ಮ ಒಂದು ರಿಸೆಪ್ಷನ್ ಮದಿಮೆರ್ನ ಮದಿಮೆ ಉಂಡು ಮಾತೆರ್ಲ ವಿಸ್ಮಾಲ್ ಜನವರಿ 5 ಮಾತೆರ್ಲ ಬಲ್ಲೆ 20,000 ಸಬ್ಸ್ಕ್ರೈಬರ್ಲ ಬಲ್ಲೆ ಪೂರೇರೆಗ್ಲ ನಾನ್ ವೆಜ್ ಓನರ್ಸ್ ಉಂಡು ಬಲ್ಲೆ ಹಸೆಗೋಲಿ ಬಂಟರ ಭವನಗ್ ಜನವರಿ ಎನ್ಮಾಗ ಮಾತೆರ್ಲ ಬಲೆ ಬತ್ತದು ಬಾದ ಇಜ್ಜಿಲ್ಲ ಉಂಡುದೊಂಜಿ ಪೋ ಕಾಸು ಒಂಜಿ ಮುಕ್ಕಾಲ್ದಿ వచ్చి ಆಶೀರ್ವಾದ ಹುಡುಗರೆ ಆಶೀರ್ವಾದ ಮಲ್ತ ನಾನು ನಮ್ಮ ಜವಾನಿ ಹಿಡಿದು ಬೊಕ್ಕ ಜನವರಿ ಏನ್ ಮಾಡಿದ ಬೊಕ್ಕ ಬ್ಯಾಚುಲರ್ ಕರೀದು ಅನ್ಬ್ಯಾಚುಲರ್ ಅವನ ಐದೊಕ್ಕರೆ ಅಣ್ಣಂಜಿ 3 ಪೀಸ್ ಒರಿದ ನನ್ನ ಕಾಂಡ ಬೇಕಲ್ಲ ಅಪ್ಪಲ್ಲ ಚಾಲ ಎಂಕ್ ದಿಕ್ಕಂತರು ನನ್ನ ಆ ಭಾಗ್ಯ ಬೇರೆ ಸೀರ ಭಾಗ್ಯ ಅಂಚ ಅಪ್ಪ ಭಾಗ್ಯ ಲಡ್ಡುಲುಂಡೆ ಅಪ್ಪನಲ್ಲ ಭಾಗ್ಯಲ ಅಪ್ಪಗಾರೆ ಕೊಂಚ ಶುಭವಾಡು ಸುರುಕಾದ ನಮ್ಮಲ್ಲೇ ಕೊಂಚ ಅಡ್ವಾನ್ಸ್ಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ರಮೇಶ್ ರೆಡ್ಡಿ ಅವಡ ಅವನ ಜೀವನ ಮಾತ ಪೊರ್ಲುಡುಪಾಡು ಅಂಜಾತ ಕಾಸು ಮಂತ ನಮಕ್ ಇಂಚನೆ ಪಾರ್ಟಿ ಒಂಜಾತ ಕಾಸು ಬಲ್ತದ ನಮಕ್ ಪಾರ್ಟಿ ಕೊರೊಂದು ಪಡಾರು ಅಂಚನಿ ಆಯ್ನಾತ ಬೇಗ 10 ಜೋಕ್ಲೆಗ ಅಮ್ಮೆ ಆವಡು ಬಚ್ಚ ಒಂಜಿ 2 ಜೋಕ್ಲೆ ಆಲೆಂದು ಬಂದಾತ್ ನಲ್ಪ ಬಲ್ಲೆ
ಎರಡು ಜೋಕುಲ ಅಜ್ಜೇರು ಬಂಡೆ ಅಜ್ಜಿಯರು ಆಶೀರ್ವಾದ ಎಲ್ಲ ಕೊಡ್ತೇವೆ ಅವು ಬೇರೆ ಜೋಕುಲ ಆಡೋಂತ ಏರ್ನಂತ ಏರೇ ಗೊತ್ತು ಅಂಚಾದ ಫೈನಲಿ ಬಾರಿ ಜಾಲಿ ಆಂಡು ಆವಾಗ ಮಾತೆರೆಗಳ ಶುಭ ಆವಡು ನಾನು ಫ್ರೆಶ್ ಆವಡು ನೀವಡು ಉಣ್ಣೋಡು ತಿನ್ನೋಡು ಜೇಪ ಈತ ಬಚ್ಚಿದುಂಡ್ಲಾಗ ಒಂದಿಜ್ಜಿ ಸೊಯಜ್ಜಿ ಇಕ್ಲ ಸರಿ ಅವಾಗ ಈ ಲಾಗ್ ರೀಡಿಗೆ ಏನು ಮಾಡ್ಬೇಕು ಆತನಟ ನೆಕ್ಸ್ಟ್ ಲಾಗ್ ರೀಗ ಟೇಕ್ ಕೇರ್ ಬೈ ಬೈ ಡಿಶ್ ಅವು ಲಾಸ್ಟ್ಗೆ ಎಂಟು ಮ್ಯೂಸಿಕ್ ಡಿಶ್ ಅವು ಹೇಳಕ್ಕೆ ಫುಲ್ ಹಾಕಿದೆ